ಪುತ್ತೂರು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಲಿ ಅವರು ಕರ್ನಾಟಕ ಸರ್ಕಾರ ಮತ್ತು ಈ ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಈಗಾಗಲೇ ಬೆಂಗಳೂರು ಬಿಟ್ಟು ಇಡೀ ರಾಜ್ಯದ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ಜನರಿಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಬಿ ಖಾತೆ ಎಂಬ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅದರ ಬಗ್ಗೆ ನಗರಸಭೆಯ ಮಾಜಿ ಸದಸ್ಯರು, ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಲಿ ಅವರು ಅದಕ್ಕೆ ಸುದ್ದಿಗೋಷ್ಠಿಯನ್ನು ಮಾಡಿ ಸರ್ಕಾರದ ವಿರುದ್ಧ ಮತ್ತು ಈ ಒಂದು ಯೋಜನೆಯ ವಿರುದ್ಧವಾಗಿ ಅವರೊಂದು ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿ ಅದಕ್ಕೆ ಲೂಸ್ ಟಾಕ್ ಆಗಿ ಮಾತಾಡಿದ್ದಾರೆ. ನಾನು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊನ್ನೆ ಶನಿವಾರ ಬೆಂಗಳೂರಿನಲ್ಲಿ ಒಂದು ಮನವಿಯನ್ನು ಕೊಟ್ಟು, ಹಲವಾರು ವರ್ಷಗಳಿಂದ ಪುತ್ತೂರಿನಲ್ಲಿ ಹಲವಾರು ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಮೇಲೆ ಪಕ್ಷದ ಶಿಸ್ತು ಸಮಿತಿಯಲ್ಲಿ ಅರ್ಜಿಯನ್ನು ಕೊಟ್ಟರೂ ಕೂಡ ಈ ತನಕ ಅವರ ಮೇಲೆ ಒಂದೆರಡು ಬಾರಿ ಈ ಹಿಂದೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಪಕ್ಷದಿಂದ ವಜಾ ಮಾಡುವಂಥ ಸಂದರ್ಭ ಒಂದು ಕಾಲದಲ್ಲಿ ಆಗಿತ್ತು. ತದನಂತರ ಹಲವಾರು ವರ್ಷಗಳಿಂದ ಅವರು ಪುತ್ತೂರಿನಲ್ಲಿ ಗುಂಪುಗಾರಿಕೆ ಮತ್ತು ಒಡೆದಾಡುವ ನೀತಿ ಮತ್ತು ಪುತ್ತೂರು ನಗರಸಭೆಯೊಳಗೆ ಕಳೆದ ಕೆಲವು ಅವಧಿಗಳಲ್ಲಿ ಹಲವಾರು ಕಟ್ಟಡಗಳಿಗೆ ಅಧಿಕಾರಿಗಳ ಮೇಲೆ ದ್ವೇಷದಿಂದ ಮತ್ತು ಕೆಲವು ವ್ಯಕ್ತಿಗಳ ಮೇಲೆ ದ್ವೇಷದಿಂದ ಹಲವಾರು ಜನರಿಗೆ ಅವರು ತೊಂದರೆಗಳನ್ನು ಉಂಟು ಮಾಡಿದ್ದಾರೆ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರ ಜೊತೆ ಕೂತವರೊಬ್ಬರು ಇದ್ರು. ಅವರು ಕೂಡ ನಗರಸಭೆಯ ನಾಮನಿರ್ದೇಶನ ಸದಸ್ಯರು, ರೋಷನ್ ರೈ ಅಂತೇಳಿ. ಅವರ ಬಿಲ್ಡಿಂಗು ಕೂಡ ಮುನ್ಸಿಪಾಲಿಟಿಯಲ್ಲಿ ಹಲವಾರು ತಿಂಗಳ ಕಾಲ ಅದು ಉಲ್ಲಂಘನೆ ಆಗಿದೆ ಅಂತೇಳಿ ಬಹಳ ಗೊಂದಲದಲ್ಲಿ ಇತ್ತು. ಅವರು ಮೊಹಮ್ಮದ್ ಅಲಿ ಅವರು ನಗರಸಭೆಯ ಕಮಿಷನರ್ಗೆ ಒತ್ತಡ ತಂದು ಆ ಕಟ್ಟಡಕ್ಕೆ ಡೋರ್ ನಂಬರ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ವ್ಯಕ್ತಿಯನ್ನು ಕೂಡ ಇವರು ಪತ್ರಿಕಾಗೋಷ್ಠಿಯಲ್ಲಿ ಕೂರಿಸಿಕೊಂಡು ಪುತ್ತೂರಿನ ಜನತೆಯಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಜನರಿಗೆ, ಹಲವಾರು ಜನರು ಈಗ ಈ ಒಂದು ಕಾನೂನು ಬಂದ ಕೂಡಲೇ ಹಲವಾರು ಜನರಿಗೆ ಇದು ಪ್ರಯೋಜನ ಆಗ್ತದೆ. ಇವರು ಸುಮಾರು ಮಂದಿಗೆ ತೊಂದರೆಯನ್ನು ಮಾಡಿದ್ದಾರೆ. ಅವರಲ್ಲಿ ಗೊಂದಲ ಮೂಡಿಸೋಸ್ಕರ ಇವರು ಪಕ್ಷದ ಅಧ್ಯಕ್ಷರ ಹತ್ರ ಮಾತಾಡದೆ, ಶಾಸಕರ ಗಮನಕ್ಕೆ ತಾರದೆ ಏಕಾಏಕಿಯಾಗಿ ಇವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ಏನು ಮಾಡಲಿ, ನಮ್ಮ ಏನು ಅಭ್ಯಂತರ ಇಲ್ಲ. ಆದರೆ ಜನಗಳಲ್ಲಿ ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಗೊಂದಲವನ್ನು ಮೂಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಲ್ಲದೆ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ಒಂದು ಪಕ್ಷದಲ್ಲಿದ್ದುಕೊಂಡು ಅವರು ಅದಕ್ಕೆ ಅಪೋಸರ ಬಿಜೆಪಿಯವರ ತರ ಮಾತಾಡಿದ್ದಾರೆ, ವಿರೋಧ ಪಕ್ಷದ ತರ ಮಾತಾಡಿದ್ದಾರೆ. ಅದಕ್ಕೆ ಬೇಕಾಗಿ ನಾನು ರಾಜ್ಯದ ಉಪಮುಖ್ಯಮಂತ್ರಿಗಳು, ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ರೈ ಅವರಿಗೆ, ನಮ್ಮ ಮಿತ್ರರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳ್ವರ್ ಅವರಿಗೆ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಈ ಕೂಡಲೇ ಪಕ್ಷ ಇದಕ್ಕೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೆ. ನೋಡಿ, ಪುತ್ತೂರಿನಲ್ಲಿ ನಾನು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಈ ಹಿಂದೆ ಕೆಲವು ಬಾರಿ ತಮ್ಮ ಗಮನಕ್ಕೆ ತಂದಿದ್ದೇನೆ. ಪುತ್ತೂರಿನಲ್ಲಿ ಅರುಣಾ ಥಿಯೇಟರ್ ಬಳಿ ಕಾಂತಾಭವನ ಬಿಲ್ಡಿಂಗ್ ಇದೆ. ಅವರು ಪಾಪ 4 ವರ್ಷದಿಂದ ಡೋರ್ ನಂಬರ್ ಸಿಗದೆ ಅವರು ಲೋನ್ ಮಾಡಿ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ನಗರಸಭೆ ಕಮಿಷನರ್ ಮೊಹಮ್ಮದ್ ಅಲಿ ಅವರು ಆಕ್ಷೇಪಣೆ ಮಾಡಿದ್ದಾರೆ ಅಂತ ಒಂದು ಕಾರಣ ಹೇಳಿ ಇಷ್ಟರ ತನಕ ಅವರಿಗೆ ಡೋರ್ ನಂಬರ್ ಕೊಡಲಿಲ್ಲ. ಆದರೆ ಅವರು ಏನು ಮಾಡಿದ್ರು, ಈಗ 4 ವರ್ಷ ಕಳೆದು ಬೆಂಗಳೂರಿನ ಯಾರೋ ವಕೀಲರ ಮುಖಾಂತರ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ತನಿಖೆ ಹಂತದಲ್ಲಿದೆ. ಮತ್ತು ಮೊಹಮ್ಮದ್ ಅಲಿಯ ಮೇಲೆ ಅವರು ನನ್ನ ಹತ್ರ ಹೇಳಿದರು, ನಾವು ಮೊಹಮ್ಮದ್ ಅಲಿಯ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ, ಮೊಹಮ್ಮದ್ ಅಲಿಯ ಮೇಲೆ ಕಾನತ್ತೂರು ನಾಲ್ವರ್ ದೈವಂಗಳ್ ಅಲ್ಲಿ ಹೋಗಿ ಅವರು ಹರಕೆಯನ್ನು ಕೊಟ್ಟಿದ್ದಾರೆ. ಈ ಕಡೆಯಿಂದ ಕಮಿಷನರ್ನ ಮೇಲೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲಿ ಮೊಹಮ್ಮದ್ ಅಲಿಯ ಮೇಲೆ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಲಿಲ್ಲ. ಅಂದರೆ ಟೆಕ್ನಿಕಲ್ ಆಗಿ ನಗರಸಭೆ ಕಮಿಷನರ್ ಅವರಿಗೆ ಡೋರ್ ನಂಬರ್ ಕೊಡಬೇಕಾದದ್ದು. ಅವರು ಈ 2 ಮಾತನ್ನು ಅವರು ಭಟ್ರು ನನ್ನ ಹತ್ರ ಮೊನ್ನೆ ದಾರಿಯಲ್ಲಿ ಸಿಕ್ಕಿ ಹೇಳಿದರು. ಆದ ಕಾರಣ
ಬಹಳ ಜನರಿಗೆ ಪುತ್ತೂರಿನಲ್ಲಿ ತೊಂದರೆ ಮಾಡಿದ್ದಾರೆ. ಈ ತೊಂದರೆ ಆದವರಿಗೆ ಇನ್ನು ಈ ಒಂದು ಹೊಸ ಯೋಜನೆಯಿಂದ ನಂಬರ್ ಸಿಕ್ಕಿ ಅವರು ನೆಮ್ಮದಿಯಿಂದ ಇರಬಾರ್ದು ಅಂತ ಹೇಳಿ ಈ ಒಂದು ಗೊಂದಲವನ್ನು ಇವರು ಸೃಷ್ಟಿ ಮಾಡಿದ್ದಾರೆ. ಇದಕ್ಕೆ ಪಕ್ಷ ತೀರ್ಮಾನ ಕೈಗೊಳ್ಳಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿದ್ದೇನೆ. ತಮ್ಮ ಗಮನಕ್ಕೂ ಕೂಡ ತರ್ತಾ ಇದ್ದೇನೆ. ಅವರು ಹೇಳಲಿಕ್ಕೆ ಅವರು ಯಾರು? ನಗರಸಭೆಯ ಕಮಿಷನರ್ ಹೇಳಬೇಕು, ಸರ್ಕಾರದ ಅಧಿಕಾರಿಗಳು ಹೇಳಬೇಕು. ಅದು ಮಾಡಿದ್ದೇ ಜನಗಳಿಗೆ ಅಕ್ರಮವನ್ನು ಸಕ್ರಮ ಮಾಡಲಿಕ್ಕೆ. ಅದನ್ನು ಮಾಡಿದ್ದೇ ಅಕ್ರಮ ಅಂತ ಹೇಳಿದ್ರೆ ಕಾನೂನು ಉಲ್ಲಂಘನೆ ಮಾಡಿದ್ದ ಬಿಲ್ಡಿಂಗ್ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಲವಾರು ಅದರಲ್ಲಿ ದುಡ್ಡು ಬರ್ತದೆ, ಜನಗಳಿಗೂ ತೊಂದರೆ ಆಗ್ತದೆ. ಇದು ಖಾಲಿ ಪುತ್ತೂರಲ್ಲಿ ಅಲ್ಲ, ಇಡೀ ರಾಜ್ಯದ ಬೆಂಗಳೂರು ಸಿಟಿ ಬಿಟ್ಟು, ಬೆಂಗಳೂರು ನಗರ ಜಿಲ್ಲೆ ಬಿಟ್ಟು ಮತ್ತೆ ಎಲ್ಲ ಕಡೆ ಆಗ್ತದೆ. ಅವರು ಹೇಳಲಿಕ್ಕೆ ಇವರು ಯಾರು? ಇವರು ಏನು ಮುನ್ಸಿಪಾಲಿಟಿ ಕಮಿಷನರ್ ಹೇಳಲಿಕ್ಕೆ? ಯಾವುದಂತ ಹೌದು, ಸರ್ಕಾರ ಒಬ್ಬರಿಗೆ ಮಾಡಿದ್ರೆ ಉಪಕಾರ ಆಗ್ಬೇಕ ಅಲ್ಲದೆ ಬಿ ಖಾತೆಗೆ ಸಹ ನನ್ನ ಹತ್ರ ಫಾರ್ಮ್ ಉಂಟು. ಬಿ ಖಾತೆಗೆ ನನ್ನ ಬ್ಯಾಗ್ ಅಲ್ಲಿ ಉಂಟು. ಬಿ ಖಾತೆಗೆ ಏನು ಡಾಕ್ಯುಮೆಂಟ್ ಕೊಡಬೇಕು, ಎ ಖಾತೆಗೆ ಏನು ಕೊಡಬೇಕು ಅಂತ ಅಲ್ಲಿ ಬರೀಲಿಲ್ಲ. ಅಕ್ರಮ ಸಕ್ರಮವಾಗುವುದಿಲ್ಲ ಅಂತ ಯಾವ ಆದೇಶ ಇಲ್ಲ, ಸರ್ಕ್ಯುಲರ್ ಅಲ್ಲಿ ಇಲ್ಲ. ಅನಧಿಕೃತ ಕಟ್ಟಡ 2014ರಿಂದ ಮೊದಲು ಇರಬೇಕು ಅಂತದ್ದು ಮಾತ್ರ. ಈಗ ಹೊಸದಾಗಿ ಯಾವ್ದಾದ್ರು ಹೇಳಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅವರು. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಕಂಪ್ಲೇಂಟ್ ಮಾಡಿದ ಸುಮಾರು ಬಿಲ್ಡಿಂಗ್ಸ್ ಇದೆ, 60. ನಿಮ್ಮ ಸಂಪ್ಯದಿಂದ ಕುಳುವಾರವರೆಗೆ ಎಷ್ಟಿದೆ ಅಂತ ನಾನು ಲೀಸ್ಟ್ ಕೊಡ್ತೇನೆ. ಮುನ್ಸಿಪಾಲಿಟಿ ಕಂಪ್ಲೇಂಟರ್ಸ್ ಎಷ್ಟು ಮಾಡಿದ್ದಾರೆ, ಅವರು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವರ ಮೇಲೆ ಅಗೆಯಲ್ಲಿ ಮಾಡಿದ್ದಾರೆ. ಅವರು ರೂಪಾ ಶೆಟ್ಟಿ ಇರುವಾಗ ಅವರಿಗೆ ಸರಿ ಹೋಗ್ಲಿಲ್ಲ, ಇವರ ಹತ್ರ ಸರಿ ಇಲ್ಲ ಅವರಿಗೆ. ಈ ಕಮಿಷನರ್ ಮೊಹಮ್ಮದ್ ಅಲಿಯ ಕಂಪ್ಲೇಂಟ್ ಅಂತ ಹೇಳಿದ್ರೆ, ಈ ಮನುಷ್ಯ ಯಾರಿಗೂ ಉಪಹಾರ ಮಾಡುವುದಿಲ್ಲ. ಫೈಲನ್ನು 4 ವರ್ಷದಿಂದ ಇಟ್ಟಿದ್ದಾರೆ. ಉದಾಹರಣೆಗೆ ಕಾಂತಪ್ಪ ಒಂದು ಬೆಟರ್ ಅದು ಏನಿಲ್ಲ. ಅವರ ಜಾಗ ಮುಖ್ಯ ರಸ್ತೆ ಉಂಟಲ್ಲ, ಮುಖ್ಯ ರಸ್ತೆ 6 ಮೀಟರ್ ಅವರ ಅಜ್ಜನ ಹೆಸರಲ್ಲೇ ಉಂಟು ಈಗ ಜಾಗ, ರೋಡ್. ನಿಮ್ಗೆ ಬಹಳ ಒಂದು ಮ್ಯಾಟ್ರ್ ಇದೆ. ಪುತ್ತೂರಿನ ಬೊಳುವಾರಿಂದ ದರ್ಬೆ ತನಕ ರೋಡ್ ಇದೆಲ್ಲ, ಅದೆಲ್ಲ ಆಗ ಯಾರು ರೋಡಿಗೆ ಬಿಟ್ಟಿದ್ದಾರೆ ಅವರ ಹೆಸರಲ್ಲೇ ಉಂಟು. ನೀವು ಸರ್ಕಾರಿ PWD ಮತ್ತು ತಾಲೂಕು ಆಫೀಸಿಂದ ಮಾಹಿತಿ ತೆಗೆದು ಒಂದು ನ್ಯೂಸ್ ಮಾಡ್ಬೋದು. ಅವರ ಅಜ್ಜನ ಹೆಸರಲ್ಲಿ ಉಂಟು. ರೋಡ್ ಮಧ್ಯದವರೆಗೆ 6 ಮೀಟರ್ ಇಲ್ವಾ? ಈಗ ಹೊಸ ಕಾನೂನು ಬಂದಿದೆ, NH ಬಿಟ್ಟು MDR ರಸ್ತೆ ಮತ್ತು ಇದು ಸ್ಟೇಟ್ ಹೈವೇಲಿ 6 ಮೀಟರ್ ಬಿಟ್ಟರೆ ಸಾಕು. ಮೊದಲು 25 ಮೀಟರ್ ಇತ್ತು. ಮುನ್ಸಿಪಾಲಿಟಿ ಒಳಗೆ ಇನ್ನು 6 ಮೀಟರ್, 12 ಮೀಟರ್ ಇಲ್ಲ. ಹೊಸ ರೂಲ್ಸ್ ಎಲ್ಲ ಬಂದಿದೆ. ಇದು ಯಾಕೆ ಇವರು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪುತ್ತೂರಲ್ಲಿ ತುಂಬ ಮಂದಿಗೆ ತೊಂದರೆ ಮಾಡಿದ್ದಾರೆ. ಅವರಿಗೆ ಇನ್ನು ಉಪಹಾರ ಆಗಬಾರದು, ಅಧಿಕಾರಿಗಳು ಗೊಂದಲದಲ್ಲಿ ಇರಲಿಕ್ಕೆ ಮಾಡಿದ್ದಾರೆ ಅಷ್ಟೇ. ರೋಷನ್ ಇದ್ದು ಅದು ಅವತ್ತು ಬಹಳ ಸಮಸ್ಯೆ ಇತ್ತು, ರಾಜಕಾಲುವೆ ಅದು. ಅದಕ್ಕೆ ಇವರು ಒತ್ತಡ ತಂದು ಅವರಿಂದ ಮಾಡಿಸಿದ್ದಾರೆ. ರಾಜಕಾಲುವೆಯಲ್ಲೇ ಬಿಲ್ಡಿಂಗ್ ಇರುವುದು ಅದು. ಮತ್ತೆ ಯಾವುದು? ಒಬ್ರು ಕಂಪ್ಲೇಂಟ್ ಮಾಡಿದ್ರು ರಾಜಕಾಲುವೆಯಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ, ಅವರನ್ನು ಸರಿ ಮಾಡಿದ್ರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.